ಆತ್ಮೀಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿಡಿಯೋದಲ್ಲಿ 2020-21ನೇ ಸಾಲಿನಲ್ಲಿ NTSC ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿರ್ತಕ್ಕಂತಹ ಒಂದು ಪ್ರಶ್ನೋತ್ತರಗಳು ಮತ್ತು ಅದರ ಸರಿಯಾದ ಆಯ್ಕೆಗಳನ್ನು ನಿಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದೀವಿ. ಹಾಗಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮುಂದಿನ NTSC ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಲು ಸಹಾಯ ಆಗತಕ್ಕಂತಹ ವಿಡಿಯೋ ಆಗಿರೋದ್ರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತಕ್ಕಂಥ ಹೇಳ್ತಾ ಈಗ ನೋಡೋಣ ಬನ್ನಿ ಪ್ರಶ್ನೆ ಮತ್ತು ಅದರ ಸರಿಯಾದ ಆಯ್ಕೆಗಳ ಉತ್ತರ. ಪ್ರಶ್ನೆ 60. ಎ ಪಟ್ಟಿಯಲ್ಲಿ ಕಾಯ್ದೆಗಳು ಮತ್ತು ಬಿ ಪಟ್ಟಿಯಲ್ಲಿ ಅವುಗಳ ಜಾರಿಗೆ ಬಂದ ವರ್ಷಗಳು ನೀಡಲಾಗಿದೆ. ಅವುಗಳು ಸರಿ ಹೊಂದುವ ಜೋಡಿಯ ಗುಂಪನ್ನು ಆರಿಸಿ. ಆಪ್ಷನ್ ಪಟ್ಟಿ ಎ ಕನಿಷ್ಠ ಕೂಲಿ ಕಾಯ್ದೆ, ಬಿ ಅನೈತಿಕ ವ್ಯವಹಾರ ನಿರ್ಬಂಧ ಕಾಯ್ದೆ, ಸಿ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ, ಡಿ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ. ಪಟ್ಟಿ ಬಿ 1 1956, 2 1993, 3 2005, 4 1976, 5 1948. ಇದರ ಒಂದು ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಸಿ ಎ 5, ಬಿ 1, ಸಿ 4, ಡಿ 2. ಪ್ರಶ್ನೆ 61. ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳ ಗುಂಪು. ಆಪ್ಷನ್ ಎ 51 ಎ ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ. ಬಿ ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿದೆ. ಸಿ 1976ರಲ್ಲಿ 42ನೇ ತಿದ್ದುಪಡಿ ಕಾಯ್ದೆ ಅನ್ವಯ 10 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ. ಡಿ 2002ರಲ್ಲಿ ಸಂವಿಧಾನದ 86ನೇ ತಿದ್ದುಪಡಿ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗಿದೆ. ಆಪ್ಷನ್ ಸರಿ ಉತ್ತರ ಆಪ್ಷನ್ ಬಿ ಎ, ಸಿ ಮತ್ತು ಡಿ ಮಾತ್ರ. ಪ್ರಶ್ನೆ 62. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸರಿ ಹೊಂದುವ ಆಯ್ಕೆಯನ್ನು ಬರೆಯಿರಿ. ಆಪ್ಷನ್ ಎ ಇದು ಏಪ್ರಿಲ್ 1, 1974ರಂದು ಅಸ್ತಿತ್ವಕ್ಕೆ ಬಂದಿತು. ಬಿ ಇದು ರಾಜ್ಯ ಶ್ರೇಷ್ಠ ನ್ಯಾಯಾಲಯದ ನಿಯಂತ್ರಣದಲ್ಲಿರುತ್ತದೆ. ಸಿ ಇದು ಕೊಲೆ, ದರೋಡೆ, ಡಕಾಯಿತಿ ಮುಂತಾದ ಅಪರಾಧಗಳಿಗೆ ಸಂಬಂಧಿಸಿದ ಮೊಕದ್ದಮೆಗಳ ವಿಚಾರಣೆ ನಡೆಸುತ್ತದೆ. ಡಿ ಇದನ್ನು ಜಿಲ್ಲಾ ದಂಡಾಧಿಕಾರಿ ನ್ಯಾಯಾಲಯ ಎಂದು ಸಹ ಕರೆಯಲಾಗುತ್ತದೆ. ಸರಿ ಉತ್ತರ ಆಪ್ಷನ್ ಡಿ ಅಪರಾಧ ನ್ಯಾಯಾಲಯ. ಆಪ್ಷನ್ ಡಿ ಸರಿಯಾದ ಉತ್ತರ ಅಪರಾಧ ನ್ಯಾಯಾಲಯ. ಪ್ರಶ್ನೆ 63. ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂಬ ಅನುಕ್ರಮದ ಜೋಡಣೆಯನ್ನು ಆಯ್ಕೆ ಮಾಡಿ. ಎ ಆಹಾರ ಮತ್ತು ಕೃಷಿ ಸಂಸ್ಥೆ 1945ರಲ್ಲಿ ಉದಯವಾಯಿತು. ಬಿ ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಜಿನೇವಾದಲ್ಲಿದೆ. ಸಿ 1965ರಲ್ಲಿ ಯುನಿಸೆಫ್ ನೊಬೆಲ್ ಬಹುಮಾನ ಗಳಿಸಿದೆ. ಡಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಮುಖ್ಯ ಕಾರ್ಯಾಲಯ ಜಿನೇವಾದಲ್ಲಿದೆ. ಇದರ ಸರಿ ಉತ್ತರ ಆಪ್ಷನ್ ಎ ಟಿ ಅಂತಂದ್ರೆ ಹೇಳಿಕೆಗಳು ಸರಿಯಾಗಿವೆ ಅಂತ ಅರ್ಥ. ಪ್ರಶ್ನೆ 64. ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿದ ಈ ಕೆಳಗಿನವರುಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ. 1 ಯೂಥಾಂಟ್, 2 ಕರ್ಟ್ ವಾಲ್ಡ್ಹೇಮ್, 3 ಬೌತ್ರೋಸ್ ಘಾಲಿ, 4 ಜೇವಿಯರ್ ಫೆರುಜ್ ಡೆ ಕೊಯೆಲ್ಲಾರ್. ಇದರ ಸರಿ ಉತ್ತರ ಆಪ್ಷನ್ ಸಿ 1, 2, 4, 3. ಪ್ರಶ್ನೆ 65. ಚಾಲ್ತಿ ಖಾತೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. 1 ಈ ಖಾತೆಯನ್ನು ಸಾಮಾನ್ಯವಾಗಿ ಹೆಚ್ಚು ಬ್ಯಾಂಕು ವಹಿವಾಟು ನಡೆಸುವ ವ್ಯಾಪಾರಸ್ಥರು ತೆರೆಯುತ್ತಾರೆ. 2 ಇಲ್ಲಿ ಠೇವಣಿಗಳ ಮರುಪಾವತಿ ಮತ್ತು ಬೇಡಿಕೆ ಠೇವಣಿಗಳ ವ್ಯವಹಾರಗಳ ಮೂಲಕ ಹಣವನ್ನು ಹಿಂಪಡೆಯಲು ಸಾಧ್ಯವಾಗುತ್ತದೆ. 3 ಚಾಲ್ತಿ ಖಾತೆಯಲ್ಲಿ ದಿನಕ್ಕೆ 1 ಬಾರಿ ಮಾತ್ರ ಹಣವನ್ನು ತುಂಬಬಹುದು. 4 ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕುಗಳು ಬಡ್ಡಿಯನ್ನು ಕೊಡುವುದಿಲ್ಲ. ಸರಿ ಉತ್ತರ ಆಪ್ಷನ್ ಸಿ 1, 2 ಮತ್ತು 4 ಮಾತ್ರ ಸರಿ. ಪ್ರಶ್ನೆ 66. ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಗುರುತಿಸಿ. 1 ಇದು 1995ರ ಜನವರಿ 1ರಂದು ಅಸ್ತಿತ್ವಕ್ಕೆ ಬಂದಿತು. 2 ಇಂದು 164 ದೇಶಗಳು ಇದರ ಸದಸ್ಯ ರಾಷ್ಟ್ರಗಳಾಗಿವೆ. 3 ಸದಸ್ಯರು ನಿರ್ಧಾರಗಳನ್ನು ಕೈಗೊಳ್ಳಲು ಪ್ರತಿ 2 ವರ್ಷಕ್ಕೊಮ್ಮೆ ಸಭೆ ಸೇರುತ್ತಾರೆ. 4 ಇದು ರಾಷ್ಟ್ರಗಳ ನಡುವಿನ ವ್ಯಾಪಾರದ ನಿಯಮಗಳನ್ನು ನಿರ್ವಹಿಸುವ ಏಕೈಕ ಜಾಗತಿಕ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ.
ಇದರ ಸರಿ ಉತ್ತರ ಆಪ್ಷನ್ ಡಿ ವಿಶ್ವ ವ್ಯಾಪಾರ ಸಂಘಟನೆ. ಪ್ರಶ್ನೆ 67. ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಪ್ರತಿಪಾದನೆಯೇ ರೋಜು ಪುಸ್ತಕವನ್ನು ದಾಖಲೆಗಳ ಮೂಲ ಪುಸ್ತಕ ಎನ್ನುತ್ತಾರೆ. ಸಮರ್ಥನೆ ವಹಿವಾಟುಗಳ ದಾಖಲೆಗಳು ಪೂರ್ಣ ವಿವರಗಳೊಂದಿಗೆ ಮೊದಲು ರೋಜು ಪುಸ್ತಕದಲ್ಲಿ ದಾಖಲಾಗುತ್ತವೆ. ಇದರ ಒಂದು ಸರಿ ಉತ್ತರ ಆಪ್ಷನ್ ಎ ಮತ್ತು ಆರ್ ಎರಡೂ ಸರಿಯಾಗಿ ಮತ್ತು ಆರ್ ಇದು ಎ ಯ ಸರಿಯಾದ ವಿವರಣೆಯಾಗಿದೆ. ಪ್ರಶ್ನೆ 68. ಎ ಪಟ್ಟಿಯಲ್ಲಿ ನಿರ್ವಹಣೆಯ ಕೆಲಸ ಕಾರ್ಯಗಳ ಕ್ಷೇತ್ರಗಳು ಮತ್ತು ಬಿ ಪಟ್ಟಿಯಲ್ಲಿ ಅವುಗಳ ಅರ್ಥಗಳನ್ನು ನೀಡಲಾಗಿದೆ. ಅವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ. ಪಟ್ಟಿ ಎ ಯೋಜನೆ, ಬಿ ಸಂಯೋಜನೆ, ಸಿ ಸಂಘಟನೆ, ಡಿ ಸಿಬ್ಬಂದಿ ಪೂರೈಕೆ. ಪಟ್ಟಿ ಬಿ ಒಂದು ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸುವ ಪ್ರಕ್ರಿಯೆಯಾಗಿದೆ. 2 ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳು ಮುಂದಾಗಿ ನಿರ್ಧರಿಸುವುದೇ ಆಗಿದೆ. 3 ನೇಮಕಾತಿ ಆಯ್ಕೆ ಸ್ಥಾನೀಕರಣದ ಕಾರ್ಯಗಳಿಗೆ ಸಂಬಂಧಿಸಿದೆ. 4 ಜನರಿಗೆ ಸೂಚನೆಗಳನ್ನು ಕೊಡುವ ಮಾರ್ಗದರ್ಶನ ನೀಡುವ ಮುಂದಾಳತ್ವವನ್ನು ಒದಗಿಸುವ ಕಾರ್ಯವಾಗಿದೆ. 5 ಅಪೇಕ್ಷಿತ ಗುರಿಗಳ ಸಾಧನೆಗಾಗಿ ವಿವಿಧ ಇಲಾಖೆಗಳ ತಜ್ಞರ ಸುಲಲಿತವಾದ ಮಿಶ್ರಣ ಅಥವಾ ಒಟ್ಟುಗೂಡಿಸುವಿಕೆಯಾಗಿದೆ. ಇದರ ಸರಿ ಉತ್ತರ ಆಪ್ಷನ್ ಬಿ ಎ 2, ಬಿ 5, ಸಿ 1, ಡಿ 3. ಪ್ರಶ್ನೆ 69. ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿ. 1 ಇದು ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಅಲ್ಪಾವಧಿ ಸಾಲವನ್ನು ಕೊಡುವ ಮತ್ತು ಕೊಳ್ಳುವ ಹಣಕಾಸಿನ ಸಂಸ್ಥೆಗೆ ಸಂಬಂಧಿಸಿದೆ. 2 ಇಂತಹ ಮಾರುಕಟ್ಟೆಯು ಕಾರ್ಯಶೀಲ ಬಂಡವಾಳಕ್ಕಾಗಿ ವ್ಯವಹಾರ ಸಂಸ್ಥೆಗಳಿಗೆ ಹಣಕಾಸನ್ನು ಒದಗಿಸುತ್ತದೆ. 3 ಇಲ್ಲಿ ಬಡ್ಡಿ ದರ ಹೆಚ್ಚಾಗಿರುತ್ತದೆ. 4 ಈ ಮಾರುಕಟ್ಟೆಯಿಂದ ಸಾಲಗಳನ್ನು 1 ದಿನದಿಂದ 1 ವಾರ, 1 ತಿಂಗಳು ಅಥವಾ 3 ರಿಂದ 6 ತಿಂಗಳು ಅವಧಿಗೆ ಪಡೆಯಬಹುದು. ಸರಿ ಉತ್ತರ ಆಪ್ಷನ್ ಸಿ ಹಣದ ಮಾರುಕಟ್ಟೆ. ಪ್ರಶ್ನೆ 70. ಏಕ ವ್ಯಕ್ತಿ ಮಾಲೀಕತ್ವ ವ್ಯವಹಾರ ಸಂಸ್ಥೆಗಳ ಅನುಕೂಲಗಳನ್ನು ಪಟ್ಟಿ ಮಾಡಲಾಗಿದೆ. ತಪ್ಪಾಗಿರುವ ಹೇಳಿಕೆಗಳನ್ನು ಗುರುತಿಸಿ. 1 ಇವುಗಳನ್ನು ಪ್ರಾರಂಭಿಸಲು ಕಾನೂನಿನ ಕಟ್ಟಳೆಗಳ ಅವಶ್ಯಕತೆ ಇದೆ. 2 ಸ್ವಂತ ಬಂಡವಾಳದಿಂದಲೇ ಪ್ರಾರಂಭಿಸಬಹುದು. 3 ಅನುದಿನದ ವಹಿವಾಟುಗಳನ್ನು ನಡೆಸುವುದು ಅಷ್ಟೇನು ಕಷ್ಟವಲ್ಲ. 4 ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ವ್ಯವಹಾರದ ಗುಣಮಟ್ಟವನ್ನು ಕಾಪಾಡಿಕೊಳ್ಳಬಹುದು. ಆಪ್ಷನ್ ಸರಿ ಉತ್ತರ ಆಪ್ಷನ್ ಎ 1 ಮಾತ್ರ. ಪ್ರಶ್ನೆ 71. ಕಾರ್ಮಿಕರಿಗೆ ಸಂಬಂಧಿಸಿದ ಒಂದು ಹೇಳಿಕೆ ತಪ್ಪಾಗಿದೆ, ಅದನ್ನು ಗುರುತಿಸಿ. ಸರಿ ಉತ್ತರ ಆಪ್ಷನ್ ಡಿ ಸಂಘಟಿತ ವಲಯದ ಕಾರ್ಮಿಕರು ಎದುರಿಸುತ್ತಿರುವ ಸವಾಲುಗಳಲ್ಲಿ ವಲಸೆಯು ಮುಖ್ಯವಾಗಿದೆ. ಪ್ರಶ್ನೆ 72. ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸರಿ ಹೊಂದುವ ಸಮಾಜಶಾಸ್ತ್ರಜ್ಞರನ್ನು ಗುರುತಿಸಿ. 1 ಇವರು ಯುಜಿಸಿಯ ನ್ಯಾಷನಲ್ ಫೆಲೋ ಆಗಿ ಮತ್ತು ಬೊಂಬೈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದರು. 2 ಇವರು ಸಮಾಜಶಾಸ್ತ್ರೀಯ ಅಧ್ಯಯನದಲ್ಲಿ ಮಾರ್ಕ್ಸ್ವಾದಿ ದೃಷ್ಟಿಕೋನವನ್ನು ಅನುಸರಿಸುತ್ತಿರುವುದರಿಂದ ಅವರನ್ನು ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರಜ್ಞ ಗುರುತಿಸಲಾಗುತ್ತದೆ. 3 ಇವರ ದಿ ಸೋಷಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಂ ಎಂಬುದು ಅತ್ಯುತ್ತಮ ಕೃತಿಯಾಗಿದೆ. 4 ಇವರ ಭಾರತದ ಗ್ರಾಮೀಣ ಸಮಾಜಶಾಸ್ತ್ರ, ಸ್ಲಮ್ ಅಂಡ್ ಅರ್ಬನೈಸೇಷನ್ ಕೃತಿಗಳು ಪ್ರಸಿದ್ಧವಾಗಿವೆ. ಸರಿ ಉತ್ತರ ಆಪ್ಷನ್ ಡಿ ಎ ಆರ್ ದೇಸಾಯಿ. ಪ್ರಶ್ನೆ 73. 21A ವಿಧಿಯಲ್ಲಿ 6 ರಿಂದ 14 ವರ್ಷ ವಯೋಮಿತಿಯೊಳಗಿನ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸುವುದು ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದ ಪ್ರಕರಣ. ಆಪ್ಷನ್ ಸಿ ಸರಿ ಉತ್ತರ ಉನ್ನಿಕೃಷ್ಣನ್ ವರ್ಸಸ್ ಆಂಧ್ರ ಪ್ರದೇಶ ಸರ್ಕಾರ. ಪ್ರಶ್ನೆ 74. ಎ ಪಟ್ಟಿಯಲ್ಲಿ ಕರ್ತೃಗಳು ಮತ್ತು ಬಿ ಪಟ್ಟಿಯಲ್ಲಿ ಕೃತಿಗಳನ್ನು ನೀಡಲಾಗಿದೆ. ಅವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಎ ಪಟ್ಟಿ ಎ ಆಗಸ್ಟ್ ಕಾಮ್ಟೆ, ಬಿ ಕಾರ್ಲ್ ಮಾರ್ಕ್ಸ್, ಸಿ ಎಮಿಲಿ ಡರ್ಕಿಮ್, ಡಿ ಮ್ಯಾಕ್ಸ್ ವೆಬರ್. ಪಟ್ಟಿ ಬಿ 1 ರಿಮೆಂಬರ್ಡ್ ವಿಲೇಜ್, 2 ಪಾಸಿಟಿವ್ ಫಿಲಾಸಫಿ, 3 ದಿ ಹೋಲಿ ಫ್ಯಾಮಿಲಿ, 4 ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್, 5 ದಿ ಎಕನಾಮಿಕ್ ಅಂಡ್ ದಿ ಸೊಸೈಟಿ. ಸರಿ ಉತ್ತರ ಆಪ್ಷನ್ ಎ 2, ಬಿ 3, ಸಿ 4, ಡಿ 5. ಪ್ರಶ್ನೆ 75. ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಕಕೇಶಿಯನ್ ಬುಡಕಟ್ಟಿಗೆ ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿ. ಪಟ್ಟಿ 1
ಈ ಬುಡಕಟ್ಟಿಗೆ ಸೇರಿದ ಜನರು ಶ್ವೇತವರ್ಣೀಯರು. 2, ಇವರು ಎತ್ತರ ನಿಲುವು, ಉದ್ದವಾದ, ಚೂಪಾದ, ನೇರವಾದ ಮೂಗು, ಓರೆ ತಲೆ, ನೇರ ದವಡೆ, ಉದ್ದವಾದ ಮುಖ, ಸಣ್ಣ ತುಟಿ ಮುಂತಾದ ದೈಹಿಕ ಲಕ್ಷಣ ಹೊಂದಿದ್ದಾರೆ. 3, ಈ ಬುಡಕಟ್ಟಿನ ಜನರು ಯುರೋಪ್, ಉತ್ತರ ಹಾಗೂ ದಕ್ಷಿಣ ಅಮೆರಿಕ, ಪಾಲಿಸ್ಟೈನ್, ಏಷ್ಯಾ, ಇರಾನ್, ಬಲೂಚಿಸ್ತಾನ್ ಮತ್ತು ಉತ್ತರ ಭಾರತದಲ್ಲಿ ಕಂಡುಬರುತ್ತಾರೆ. 4, ಈ ಬುಡಕಟ್ಟಿನಲ್ಲಿ ನಾರ್ಡಿಕ್, ಆಲ್ಪೈನ್, ಮೆಡಿಟೇರಿನಿಯನ್ ಮತ್ತು ಹಿಂದೂ ಎಂಬ ಉಪಪಂಗಡಗಳಿವೆ. ಆಪ್ಷನ್ ಎ ಉತ್ತರ 1, 2, 3 ಮತ್ತು 4 ಸರಿ. ಪ್ರಶ್ನೆ 76. ಪ್ರತ್ಯಕ್ಷ ತೆರಿಗೆಗೆ ಸಂಬಂಧಿಸಿದ ಸರಿಯಾದ ಗುಂಪನ್ನು ಆರಿಸಿ. ಸರಿ ಉತ್ತರ ಆಪ್ಷನ್ ಡಿ, ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟ್ಯಾಂಪ್ ಶುಲ್ಕ. ಪ್ರಶ್ನೆ 77. ಎ ಪಟ್ಟಿಯಲ್ಲಿ ಅರ್ಥಶಾಸ್ತ್ರದ ಕೆಲವೊಂದು ಪದಗಳನ್ನು ಮತ್ತು ಬಿ ಪಟ್ಟಿಯಲ್ಲಿ ಅವುಗಳ ವಿವರಣೆಯನ್ನು ಕೊಡಲಾಗಿದೆ. ಇವುಗಳು ಸರಿ ಹೊಂದುವ ಆಯ್ಕೆಯನ್ನು ಆರಿಸಿ. ಪಟ್ಟಿ ಎ ವಿತ್ತೀಯ ಕೊರತೆ, ಬಿ ರೆವಿನ್ಯೂ ಕೊರತೆ, ಸಿ ಅವಯವ ಕೊರತೆ, ಡಿ ಪ್ರಾಥಮಿಕ ಕೊರತೆ. ಬಿ ಪಟ್ಟಿ. 1, ವಿತ್ತೀಯ ಕೊರತೆಯಲ್ಲಿ ಬಡ್ಡಿ ಪಾವತಿ ಕಳೆದು ಬರುವ ಮೊತ್ತ. 2, ಒಟ್ಟು ಆದಾಯದಲ್ಲಿ ಒಟ್ಟು ವೆಚ್ಚ ಕಳೆದಾಗ ಬರುವ ಮೊತ್ತ. 3, ಕಂದಾಯ ವರಮಾನ ಹಾಗೂ ಸಾಲೇತರ ಬಂಡವಾಳ ವರಮಾನದಲ್ಲಿ ಒಟ್ಟು ವೆಚ್ಚ ಕಳೆದಾಗ ಬರುವ ಮೊತ್ತ. 4, ರೆವಿನ್ಯೂ ಖಾತೆಯ ವರಮಾನದಲ್ಲಿ ರೆವಿನ್ಯೂ ಖಾತೆ ವೆಚ್ಚ ಕಳೆದಾಗ ಬರುವ ಒಟ್ಟು ಮೊತ್ತ. ಸರಿ ಉತ್ತರ ಆಪ್ಷನ್ ಬಿ, ಎ 3, ಬಿ 4, ಸಿ 2, ಡಿ 1. ಪ್ರಶ್ನೆ 78. ಅಂತ್ಯೋದಯ ಅನ್ನ ಯೋಜನೆಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ನಾವು ಪ್ರಶ್ನೆ ಕೇಳಿ. ಪ್ರಶ್ನೆ 78. ಅಂತ್ಯೋದಯ ಅನ್ನ ಯೋಜನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. 1, ಇದನ್ನು ಜುಲೈ 2001ರಂದು ಜಾರಿಗೊಳಿಸಲಾಯಿತು. 2, ಈ ಯೋಜನೆ ಅಡಿಯಲ್ಲಿ ಉದ್ದೇಶಿತ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಬರುವ ಬಿಪಿಎಲ್ ಕುಟುಂಬಗಳಲ್ಲಿ 1 ಕೋಟಿ ಬಡವರನ್ನು ಗುರುತಿಸಲಾಗಿದೆ. 3, ಬಡ ಕುಟುಂಬಗಳನ್ನು ಆಯಾ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಬಿಪಿಎಲ್ ಸಮೀಕ್ಷೆ ಮೂಲಕ ಗುರುತಿಸಲಾಗಿದೆ. 4, ಪ್ರತಿ ಅರ್ಹ ಕುಟುಂಬಕ್ಕೆ 50 ಕಿಲೋಗ್ರಾಂಗಳಷ್ಟು ಆಹಾರ ಧಾನ್ಯ ಲಭ್ಯವಿದೆ. ಸರಿ ಉತ್ತರ ಆಪ್ಷನ್ ಬಿ, 2 ಮತ್ತು 3 ಮಾತ್ರ ಸರಿ. ಪ್ರಶ್ನೆ 79. ಕೊರತೆ ಹಣಕಾಸಿಗೆ ಸಂಬಂಧಿಸಿದ ಈ ಕೆಳಗಿನ ಪರಿಭಾವನೆಗಳನ್ನು ಪರಿಗಣಿಸಿ. 1, ವಿತ್ತೀಯ ಕೊರತೆ ಈಕ್ವಲ್ ಟು ರೆವಿನ್ಯೂ ವರಮಾನ ಪ್ಲಸ್ ಸಾಲೇತರ ಬಂಡವಾಳ ವರಮಾನ ಮೈನಸ್ ಒಟ್ಟು ವೆಚ್ಚ. 2, ರೆವಿನ್ಯೂ ಕೊರತೆ ಈಕ್ವಲ್ ಟು ಒಟ್ಟು ವರಮಾನ ಮೈನಸ್ ಒಟ್ಟು ವೆಚ್ಚ. ಮೇಲಿನವುಗಳಿಗೆ ಸಂಬಂಧಿಸಿದಂತೆ ಸರಿ ಉತ್ತರ ಆಪ್ಷನ್ ಸಿ, 1 ಸರಿ 2 ತಪ್ಪು. ಪ್ರಶ್ನೆ 80. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಿಸಿದಂತೆ ನೀಡಿರುವ ಹೇಳಿಕೆಗಳು ಸರಿ. ಸರಿ ಅಂದ್ರೆ ಟಿ ಅಂತಕ್ಕಂಥ ಗುರುತು ಮಾಡೋದು, ತಪ್ಪಾದ್ರೆ ಎಫ್ ಎಂಬ ಗುರುತನ್ನು ಮಾಡಿ ಅನುಕ್ರಮವಾದ ಜೋಡಣೆಯನ್ನು ಆಯ್ಕೆ ಮಾಡಿ. ಎ ಇದು 2000 ಜಾರಿಗೆ ಬಂದಿತು. ಬಿ ಈ ಕಾಯ್ದೆಯು ಗ್ರಾಮೀಣ ಪ್ರದೇಶದ ಯಾವುದೇ ಕುಟುಂಬದ ಒಬ್ಬ ವಯಸ್ಕ ಕಾರ್ಮಿಕನಿಗೆ ಪ್ರತಿ ವರ್ಷ 100 ದಿನಗಳ ಕೌಶಲ್ಯರಹಿತ ಉದ್ಯೋಗ ಖಾತ್ರಿಯನ್ನು ಒದಗಿಸುತ್ತದೆ. ಸಿ ಒಂದು ವೇಳೆ ಉದ್ಯೋಗ ನೀಡುವಲ್ಲಿ ಸರ್ಕಾರ ವಿಫಲವಾದರೆ ಆ ವ್ಯಕ್ತಿಗೆ ನಿರುದ್ಯೋಗ ಭತ್ಯೆ ನೀಡುವ ನಿಯಮವನ್ನು ಯೋಜನೆ ಒಳಗೊಂಡಿದೆ. ಡಿ ಇದನ್ನು ಆಗಸ್ಟ್ 25, 2005ರಂದು ಕಾಯ್ದೆಯಾಗಿ ಪಾಸು ಮಾಡಲಾಯಿತು. ಆಪ್ಷನ್ ಡಿ ಸರಿ ಉತ್ತರ. ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಆತ್ಮೀಯರೇ, ಇಲ್ಲಿಯವರೆಗೆ ನಾವು 2020-21ನೇ ಸಾಲಿನಲ್ಲಿ NTSC ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡಿದ್ವಿ. ಇದೇ ರೀತಿಯಾದಂತಹ ವಿಡಿಯೋಗಳಿಗಾಗಿ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನು ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಸ್ಪರ್ಧಾ ವಿದ್ಯಾರ್ಥಿಗಳು ಶೇರ್ ಮಾಡಿ ಅಂತಕ್ಕಂಥದ್ದು ಹೇಳ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಇಲ್ಲಿವರೆಗೆ ನಮಸ್ಕಾರಗಳು.